ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿ ಬೆಂಗಳೂರಲ್ಲಿ ಶಿಫ್ಟ್ ಆಗಿದ್ದೀವಿ ಅಂತ ಹೇಳ್ತೀನಿ. ಸೊ ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿರೋದು ನಾವು ಮಾದನಾಯಕನಹಳ್ಳಿ ಅನ್ನೋ ಏರಿಯಾದಲ್ಲಿ. ಇದು ನೆಲಮಂಗಲ ಹಾಗೆಯೇ 8ನೇ ಮೈಲಿಗೆ ತುಂಬಾ ಹತ್ತಿರ. ನಾವಿರೋ ಮನೆ ಮುಂಚೆ ಹೇಗಿತ್ತು, ನಾವು ಬಂದ ಮೇಲೆ ಅದನ್ನು ಯಾವ ರೀತಿ ಸೆಟ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ನಮ್ಮ ಹೊಸ ಬೆಂಗಳೂರಿನ ಮನೆನ ತೋರಿಸೋ ಆಸೆ ನಿಮಗೆ, ಯಾಕಂದರೆ ನೋಡೋ ಆಸೆ ನಿಮ್ಮೆಲ್ಲರಿಗೂ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಮನೆನ ನಮಗೆ ಮಾಮ ಮಾಮಿ ಅಪ್ಪಾಜಿ ಅವರು ಸೆಲೆಕ್ಟ್ ಮಾಡಿರೋದು. ಸೊ ಈ ಮನೆ ಎಂಟ್ರೆನ್ಸ್ ಈ ಥರ ಇದೆ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಮನೆ. ಹೇಳ್ದಂಗೆ ಹಾಲ್ ಈ ಥರ ಇದೆ, ಡ್ಯೂಪ್ಲೆಕ್ಸ್ ಮನೆ. ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಒಂದು ಆರ್ಚ್ ಥರ ಕಾಣಿಸ್ತಾ ಇದೆಯಲ್ಲ, ಅದೇ ಕಿಚನ್ ಏರಿಯಾ. ಕಿಚನ್ ಏರಿಯಾಕ್ಕೆ ಎಂಟ್ರಿ ಆಗಬೇಕಾದ್ರೇ ರೈಟ್ ಸೈಡಲ್ಲಿ ಈ ಥರದ ಒಂದು ದೇವ್ರ ಮನೆ ಇದೆ. ಹಾಗೆಯೇ ಇದು ಕಿಚನ್. ಇವಾಗ ನಾನು ನಿಮಗೆ ಎಂಟಿ ಹೌಸ್ ಟೂರ್ ತೋರಿಸ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಇದರಲ್ಲೇ ಮನೆನ ಹೇಗೆ ಸೆಟಪ್ ಮಾಡಿದ್ದೀವಿ ಅಂತಲೂ ತೋರಿಸ್ತೀನಿ. ಸ್ಟೇರ್ ಕೇಸ್ ವ್ಯೂ ಇದು. ಕೆಳಗಿಂದ ಮೇಲೆಗೆ ಯಾವ ರೀತಿಯ ವ್ಯೂ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ 2 ರೂಮ್ ಇದೆ, ಒಂದು ನಮ್ಮ ರೂಮ್, ಇನ್ನೊಂದು ಅಪ್ಪಾಜಿ ರೂಮ್. ಮೇಲೆ ಒಂದು ಪುಟ್ಟ ಶಾಂಡ್ಲಿಯರ್ ಇದೆ. ಹಾಗೆ ನೋಡಿದ್ರೆ ಒಂದು ದೊಡ್ಡ ವಿಂಡೋ ಏರಿಯಾ ಇದೆ. ಇಲ್ಲಿ ಸ್ವಲ್ಪ ಫೋಟೋ ಫ್ರೇಮ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಆವಾಗ ನಾವು ಸೆಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಾಯಿತು ಮನೇನ. ಸೊ ಇದೀಗ ನೀವು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಎಂಟೈರ್ ಮನೇನ ನೋಡ್ತೀರಾ ಹೇಗೆ ಸೆಟ್ ಮಾಡಿದ್ದೀವಿ ಅಂತ. ಇದು ಅಪ್ಪಾಜಿಯವರ ಬೆಡ್ರೂಮ್. ಈ ಮನೆಯಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದರೆ, ನಮ್ಮ ಮೈಸೂರು ಮನೆ ಥರ ತುಂಬಾ ವಾರ್ಡ್ರೋಬ್ ಸ್ಪೇಸ್ ಎಲ್ಲ ಇತ್ತು. ಇದು ಹೊಸ ಮನೆನ? ಖಂಡಿತವಾಗ್ಲೂ ಅಲ್ಲ, ಇದು ನಮ್ಮ ಸ್ವಂತ ಮನೇನ. ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಹೊರಗಡೆಯಿಂದ ನೋಡಿದ್ರೆ ಅಪ್ಪಾಜಿಯವರ ರೂಮ್ ಈ ಥರ ಇದೆ. ಅವ್ರ ರೂಮಲ್ಲೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ನಮ್ಮ ರೂಮಲ್ಲೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಮೇಲಿಂದ ಟಿ ವಿ ಸ್ಟ್ಯಾಂಡ್ ಯೂನಿಟ್, ಹಾಗೆಯೇ ಕೆಳಗಡೆ ಯಾರಾದರೂ ಬಂದರೆ ಹೋದರೆ ಎಲ್ಲ ಕಾಣಿಸುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಇದು ಇವಾಗ ನಮ್ಮ ರೂಮಿನ ವ್ಯೂ. ಇಲ್ಲಿ ವಾರ್ಡ್ರೋಬ್ಸ್ ತುಂಬಾ ಇದೆ, ಹಾಗೆಯೇ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ನಮ್ಮ ರೂಮಲ್ಲೂ ವಾಶ್ರೂಮ್ ಆ್ಯಂಡ್ ಬಾತ್ರೂಮ್ ಅಟ್ಯಾಚ್ಡ್ ಇದೆ. ಅಲ್ಲಲ್ಲಿ ಸೂಟ್ ಕೇಸ್ ಎಲ್ಲ ಕಾಣ್ತಾ ಇರ್ಬೋದು, ಬಿಕಾಸ್ ನಾವು ಶಿಫ್ಟಿಂಗ್ ಮಾಡ್ತಾ ಇರೋದಷ್ಟೇ ಅಲ್ಲ. ಶಿಫ್ಟಿಂಗ್ ಆದಮೇಲೆ ಯಾವ ರೀತಿ ಇದೆಯಂತ ತೋರಿಸ್ತಾ ಇದ್ದೀನಿ. ಅಂದರೆ ಎಲ್ಲ ಐಟಮ್ಸ್ನ ಅನ್ಪ್ಯಾಕ್ ಮಾಡಿ ನೀಟಾಗಿ ಸೆಟ್ ಮಾಡಿದ್ಮೇಲೆ ಡೇ 4 4ನೇ ದಿನ ನಮ್ಮ ಬೆಂಗಳೂರು ಮನೆಯಲ್ಲಿ ಈ ಥರ ಸೆಟ್ ಮಾಡಿ ಇಟ್ಟಿದ್ವಿ. ತುಂಬಾ ಫೋಟೋಸ್ ಇತ್ತಲ್ಲ ಆ ಮನೆಯಲ್ಲಿ, ಅದನ್ನು ಈ ಥರ ಸ್ಟೆಪ್ ಬೈ ಸ್ಟೆಪ್ ಇಟ್ಟಿದ್ದೀವಿ. ಸೊ ಮೇಲಿಂದ ಕೆಳಗಡೆ ಸ್ಟೆಪ್ಪಲ್ಲಿ ಹೋಗಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಲಲ್ಲಿ ಕೂತು ಚೆನ್ನಾಗಿ ಕಾಣಿಸುತ್ತೆ ಅದು. ಇದು ಅಪ್ಪಾಜಿಯವರ ಬೆಡ್ರೂಮ್. ಹಿಂದೆ ಮನೆಯಲ್ಲಿ ಹೇಗಿತ್ತು ಅದೇ ರೀತಿ ಸೆಟ್ಟಿಂಗ್ ಮಾಡಿದ್ದೀವಿ, ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಂತ. ಬಟ್ ಇಲ್ಲಿ ಆ ಜಾಗದ ಒಂದು ಸ್ಪೇಸ್ ನೋಡಿ ಇಡಬೇಕಾಗುತ್ತೆ ಐಟಮ್ಸ್ನ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಳಗಡೆ ಡೈನಿಂಗ್ ಟೇಬಲ್ ಇಟ್ಟಿದ್ದೀವಿ. ಈ ಮನೆಯಲ್ಲಿ ಒಂದೇ ಒಂದು ಡ್ರಾಬ್ಯಾಕ್ ಅಂದರೆ ನಮಗೆ ಡೈನಿಂಗ್ ಏರಿಯಾ ಅನ್ನೋದು ಸಪ್ರೇಟ್ ಆಗಿಲ್ಲ. ಸೊ ಹಾಗಾಗಿ ಹಾಲಲ್ಲೇ ಅಡ್ಜಸ್ಟ್ ಮಾಡಿ ಇಡಬೇಕಾಗುತ್ತೆ. ಇದು ಗೆಸ್ಟ್ ರೂಮ್ನ ತೋರಿಸ್ತಾ ಇದ್ದೀನಿ. ಗೆಸ್ಟ್ ರೂಮಲ್ಲಿ ಒಂದು ದೊಡ್ಡ ವಾರ್ಡ್ರೋಬ್ ಸ್ಪೇಸೇ ಇದೆ. ಇಲ್ಲೂ ಹಾಗೆ ತಾತನ ರೂಮ್ ಇದು. ಸೊ ತಾತನ ರೂಮ್ಗೆ ಏನೇನು ಬೇಕು ಎಲ್ಲ ಅರೇಂಜ್ ಮಾಡಿದ್ದೀವಿ. ಎಲ್ಲ ರೂಮ್ ಹೇಳಬೇಕು ಅಂದರೆ ವೆರಿ ಸಿಂಪಲ್ ಆಗಿದೆ. ಈ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಗೊತ್ತಾಗಬೇಕಾ? ಅದನ್ನು ಹೇಳ್ತೀನಿ. ದೀಪು ಅಂತೂ ಇರಲ್ಲ, ನಾನಂತೂ ಸದ್ಯಕ್ಕೆ ಇಲ್ಲ, ಮುಂದಕ್ಕೆ ನೋಡೋಣ. ಇದು ನಮ್ಮ ಟಿ ವಿ ಯೂನಿಟ್. ಇದು ಹೊಸದಾಗಿ ತಂದಿರುವಂಥ ಪುಟಾಣಿ ಫ್ಲವರ್ ಪಾಟ್ ತುಂಬಾ ಕ್ಯೂಟಾಗಿ ಅನ್ನಿಸ್ತು. ಹೊರಗಡೆಯಿಂದ ಒಂದು ಸ್ಮಾಲ್ ಫ್ಲವರ್ ಡೆಕೋರ್ ಮಾಡಿದ್ದೀವಿ. ಸೊ ಹೊರಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸ್ತಾ ಇದೆ ಹಾಲ್, ನಮ್ಮ ಸೋಫಾ ಎಲ್ಲ ಇಟ್ಟಿದ ಮೇಲೆ. ಇದು ಅದೇ ಸ್ಟೇರ್ ಕೇಸ್ ಏರಿಯಾದಲ್ಲಿ ಫ್ಲವರ್ ಪಾಟ್ಸ್ನ ಇಟ್ಟಿದ್ದೀವಿ. ಇದು ಮೈಸೂರು ಮನೆಯಲ್ಲೂ ಇತ್ತು. ಕಿಚನ್ಗೆ ಇವಾಗ ಬರೋದಾದರೆ, ಆ ಮನೆಯಲ್ಲಿ ನೀವು ನೋಡಿದರೆ ನಾನು ಈ ಥರದ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ನ ಇಷ್ಟಪಡ್ತೀನಿ, ಯಾಕಂದರೆ ತುಂಬ ಸುಲಭವಾಗಿ ಎಲ್ಲ ಸಿಗುತ್ತೆ ಅಂತ. ಅದೇ ರೀತಿಯ ಕಂಟೈನರ್ಸ್ನ ಈ ಮನೆಯಲ್ಲಿ ಈ ಥರ ಅರೇಂಜ್ಮೆಂಟ್ ಮಾಡಬೇಕಾಯಿತು.
ಕಿಚನಲ್ಲಿ ಇನ್ನೂ ಸ್ವಲ್ಪ ಈ ಥರದ ಶೆಲ್ಸ್ ಇರ್ತಾ ಇದ್ದರೆ ಚೆನ್ನಾಗಿರ್ತಿತ್ತು. ಈ ಕಿಚನ್ ಸ್ಲ್ಯಾಬ್ ಆ ಕಿಚನ್ ಅಷ್ಟು ದೊಡ್ಡದೇನು ಇಲ್ಲ, ಬಟ್ ಎಲ್ಲ ಆರಾಮದಲ್ಲೂ ಇಡಬಹುದು. ಈ ಏರಿಯಾದಲ್ಲಿ ಹಾರ್ಡ್ ವಾಟರ್ ಜಾಸ್ತಿ ಬರುತ್ತೆ, ಸೊ ಹಾಗಾಗಿ ನಾವು ಎಕ್ವಾಗಾರ್ಡ್ ಯೂಸ್ ಮಾಡೋ ಹಂಗಿಲ್ಲ. ಮಾಡಿದ್ರೆ ಅದು ಅವಾಗವಾಗ ಹಾಳಾಗ್ತಾ ಇರುತ್ತೆ. ಸೊ ಇಲ್ಲಿ ವಾಟರ್ ಕ್ಯಾನ್ ಇಸ್ ಅ ಮಸ್ಟ್. ಇದು ನಮ್ಮ ದೇವರ ಮನೆ ಸೆಟಪ್ ಆದಮೇಲೆ ಇದು ತುಂಬಾ ಶಾರ್ಟ್ ವಿಡಿಯೋ, ಬಿಕಾಸ್ ಎಲ್ಲ ಸಿಂಪಲ್ ಆಗಿ ತೋರಿಸಿದ್ದೀನಿ ನಿಮಗೆ, ಬಿಕಾಸ್ ಇಸ್ ನಥಿಂಗ್ ಮಚ್ ಅಲ್ವಾ. ಇದು ವಾರ್ಡ್ರೋಬ್ಗೆ ಬರೋದಾದರೆ ನಾನು ಈ ಥರ ಅರೇಂಜ್ ಮಾಡಿದ್ದೀನಿ. ಈ ಸೈಡ್ ಫುಲ್ ಇಂಡಿಯನ್ ಕ್ಲೋತ್ಸ್ ಇದೆ, ಆ್ಯಂಡ್ ವೆಸ್ಟರ್ನ್ ಕ್ರಾಪ್ ಟಾಪ್ಸ್ ಎಲ್ಲ ಜಾಸ್ತಿ ಇಟ್ಟಿದ್ದೀನಿ, ಆ್ಯಂಡ್ ಸಾರಿ ಸೆಕ್ಷನ್ಸ್. ಇದು ಲಾಸ್ಟಲ್ಲಿ ಸಾರಿ ಸ್ಕರ್ಟ್ ಸೆಕ್ಷನ್ ಅದು. ಇದು ಇನ್ನೊಂದು ವಾರ್ಡ್ರೋಬ್ ನಂದು. ಇಲ್ಲಿ ಕೂಡ ಇಂಡಿಯನ್ ಔಟ್ಫಿಟ್ಸ್ನ ಹ್ಯಾಂಗ್ ಮಾಡಿದ್ದೀನಿ, ಹಾಗೆಯೇ ವೆಸ್ಟರ್ನ್ ಟಾಪ್ಸ್ನೆಲ್ಲ ಆ ಥರ ಇಟ್ಟಿದ್ದೀನಿ. ಲಾಸ್ಟ್ ರೋ ಅಲ್ಲಿ ನೋಡಿದ್ರೆ ಎಲ್ಲ ನನ್ನ ಇಂಡಿಯನ್ ಸಲ್ವಾರ್ ಸೂಟ್ಸ್ ಇದೆ. ಈ ಮನೆಯಲ್ಲಿ ಇನ್ಲಾಸ್ ಹಾಗೆಯೇ ತಾತ ಹಾಗೆಯೇ ಮಾಮ ಮಾಮಿಯವರು ಇರ್ತಾರೆ. ಒಂದರಲ್ಲಿ ಮೇಕಪ್ ನೋಡಿದ್ರಿ, ಇದರಲ್ಲೆಲ್ಲ ಪರ್ಫ್ಯೂಮ್ಸ್ ಇದೆ, ಆ್ಯಂಡ್ ಇನ್ನೊಂದು ವಾರ್ಡ್ರೋಬಲ್ಲಿ ನಮ್ಮದು ಟ್ಯಾಬ್ಲೆಟ್ಸ್ ಎಲ್ಲ ಇದೆ. ನಮ್ಮ ಬೆಡ್ರೂಮಿಂದ ಬೆಸ್ಟ್ ಥಿಂಗ್ ಅಂದರೆ ಬ್ಯೂಟಿಫುಲ್ ಆಗಿರುವಂಥ ಒಂದು ವ್ಯೂ ಸಿಗುತ್ತೆ. ಅಲ್ಲಿ ಮನೆ ಇದೆ, ಸನ್ಸೆಟ್ ಅಂತೂ ಪರ್ಫೆಕ್ಟ್ ಅಮೇಝಿಂಗ್ ವ್ಯೂ ಅಂತಲೇ ಹೇಳ್ಬೋದು. ನಾನು ಆದಷ್ಟು ಟ್ರೈ ಪಟ್ಟೆ, ಬಟ್ ಹೈ ಆ್ಯಂಡ್ ಕ್ಯಾಮ್ರಾ ಇರ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಸಿಂಪಲ್ ಹೋಮ್ ಟೂರ್ ಕೇಳ್ತಾನೆ ಇದ್ರಿ. ನಿಮ್ಮ ಆಸೆಯಂತೆ ನಾನು ಹೋಮ್ ಟೂರ್ ತೋರಿಸಿದ್ದಾಯಿತು. ಮೈಸೂರು ಮನೆಗೂ ಬೆಂಗಳೂರು ಮನೆಗೂ ತುಂಬಾ ವ್ಯತ್ಯಾಸ ಇದೆ. ಪ್ಲಸ್ ಪಾಯಿಂಟ್ಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಎರಡೂ ಕಡೆಯೂ ಇರುತ್ತೆ. ಸೊ ಇದು ನಮ್ಮ ಸ್ವಂತ ಮನೆನ ರೆಂಟೆಡ್ ಹೌಸಾ? ಎಸ್, ಇದು ನಮ್ಮ ರೆಂಟೆಡ್ ಹೌಸ್, ಸ್ವಂತ ಮನೆ ಅಲ್ಲ. ಹೋಪ್ಫುಲಿ ನಾವು ಎಲ್ಲಿ ಇರ್ತೀವಿ ಅನ್ನೋದು ಕನ್ಫರ್ಮ್ ಮಾಡಿದ್ರೆ ಆ ಜಾಗದಲ್ಲಿ ಒಂದು ಸ್ವಂತ ಮನೆ ಆದಾಗ ನಿಮಗೆ ಖಂಡಿತವಾಗ್ಲೂ ಅದರ ವಿಡಿಯೋನ ತೋರಿಸ್ತೀನಿ. ನಾವು ಮೈಸೂರಲ್ಲಿ ಇದ್ದಿರೋ ಮನೆಗೂ ಈ ಮನೆಗೂ ತುಂಬಾ ವ್ಯತ್ಯಾಸ ಇದೆ. ಅದು 3 BHK 1 ಫ್ಲೋರ್ ಮನೆ ಆದರೆ ಇದು 3 BHK ಡ್ಯೂಪ್ಲೆಕ್ಸ್ ಮನೆ. ಸೊ ಹಾಗಾಗಿ ಈ ಮನೆ ಹಾಲ್ ಆ ಮನೆಗಿಂತ ತುಂಬಾ ಪುಟ್ಟದು, ಬಟ್ ಆದರೂ ನಾವು ಮ್ಯಾನೇಜ್ ಮಾಡಿ ಅರೇಂಜ್ ಮಾಡಿ ನೋಡೋದಕ್ಕೆ ಚೆನ್ನಾಗಿರೋ ರೀತಿನಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ಕನ್ವೀನಿಯೆಂಟ್ ಕಂಫರ್ಟೇಬಲ್ ಆಗಬೇಕು ಅಂತಲೂ. ಯಾಕೆ ನಾವು ಈ ಏರಿಯಾ ಚೂಸ್ ಮಾಡಿದ್ವಿ, ಈ ಮನೆ ಚೂಸ್ ಮಾಡಿದ್ವಿ, ಏನು ಕತೆ, ಮುಂದಿನ ವಿಷಯ ಎಲ್ಲ ತಿಳಿಸ್ತೀನಿ, ಬಟ್ ಸ್ವಲ್ಪ ಟೈಮ್ ಆದಮೇಲೆ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಇದೇ ರೀತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಕನ್ನಡ ಹುಡುಗಿನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಬಾಯ್.